ಕದ್ದ 3 ಗೋವುಗಳನ್ನು ಆಟೋ ರಿಕ್ಷಾದಲ್ಲಿ ಹಿಂಸಾತ್ಮಕ ರೀತಿಯಲ್ಲಿ ಸಾಗಿಸುತ್ತಿದ್ದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮೊಹಮ್ಮದ್ ಇರ್ಫಾನ್ ಮತ್ತು ಸಿದ್ದಿಕುಲ್ಲಾ ಅಕ್ಬರ್ ಬಂಧಿತ ಆರೋಪಿಗಳು. ಘಟನೆ ವೇಳೆ ಆಟೋ ರಿಕ್ಷಾದ ಹಿಂಬದಿಯಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಬರುತ್ತಿದ್ದ ಶಂಕರ್, ಅಖಿಲ್, ಇಸ್ಮಾಯಿಲ್ ಮತ್ತು ನಿಸಾರ್ ಎಂಬ ಆರೋಪಿಗಳು ಪರಾರಿಯಾಗಿದ್ದಾರೆ. ಬಂಧಿತ ವ್ಯಕ್ತಿಗಳು ಮತ್ತೆ 4 ಗೋವುಗಳನ್ನ ಕದ್ದು ಹಸುವಿನ ಕೂಗು ಕೇಳದಂತೆ ಅದರ ಬಾಯಿಗೆ ಬಟ್ಟೆ ತುರುಕಿ ಅವುಗಳ ಕಾಲನ್ನು ಕಟ್ಟಿಹಾಕಿದ್ದರು. ಖಚಿತ ಮಾಹಿತಿಯ ಮೇರೆಗೆ ಬಜ್ಪೆ ಪೊಲೀಸರು ಕೊಂಪಪದವಿನ ಕಟ್ಟೆ ಕಂಬಳದಲ್ಲಿ ಆರೋಪಿಗಳನ್ನ ಬಂಧಿಸಿದ್ದು ಗೋವುಗಳನ್ನು ರಕ್ಷಿಸಿ ಆಟೋ ರಿಕ್ಷಾವನ್ನು ವಶಕ್ಕೆ ಪಡೆದಿದ್ದಾರೆ.